40 ವರ್ಷಗಳ ಬಳಿಕ ಲೀಗ್ನ ವಿರುದ್ಧ ಗೆದ್ದು ಬಂದ ಮಂಜೇಶ್ವರ ಗ್ರಾಮ ಪಂಚಾಯತ್ 20ನೇ ವಾರ್ಡ್ನ ಸದಸ್ಯ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಯಿತು. ಯುವಕರ ಶ್ರಮದಾನಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. 100 ವರ್ಷಗಳನ್ನ ಮೆಟ್ಟಿ ನಿಂತಿರುವ ಕುಂಜತ್ತೂರು ಮಾಡ ಕಿರಿಯ ಪ್ರಾಥಮಿಕ ಸರ್ಕಾರಿ ಶಾಲಾ ಆವರಣದಲ್ಲಿ ತುಂಬಿದ್ದ ತ್ಯಾಜ್ಯ ಹಾಗೂ ಪೋತರುಗಳನ್ನು ಸ್ವಚ್ಛಗೊಳಿಸಿದ ಯುವಕರು ಅಪಘಾತವನ್ನ ಆಹ್ವಾನಿಸುವ ರೀತಿಯಲ್ಲಿದ್ದ ಆವರಣದೊಳಗಿದ್ದ ದೈತ್ಯಾಕಾರದ ಮರದ ರೆಂಬೆಗಳನ್ನು ಕೂಡ ತೆಗೆದು ಮಾದರಿಯಾಗಿದ್ದಾರೆ. ಪಂಚಾಯತ್ ವತಿಯಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಲಭಿಸುವ ಅನುದಾನವನ್ನು ಪಡೆದು 20ನೇ ವಾರ್ಡ್ನ ಮಾದರಿ ವಾರ್ಡ್ನಾಗಿ ಪರಿವರ್ತಿಸುವುದಾಗಿಯೂ ತನ್ನ ವಾರ್ಡ್ನ ತ್ಯಾಜ್ಯ ಮುಕ್ತಗೊಳಿಸುವ ಪ್ರಯತ್ನ ನಡೆಸುವುದರ ಜೊತೆಯಾಗಿ ಮನೆ ಮನೆ ತೆರಳಿ ಈ ಬಗ್ಗೆ ಜಾಗೃತಿ ಮೂಡಿಸುವುದಾಗಿಯೂ ವಾರ್ಡ್ ಸದಸ್ಯ ಅಬ್ದುಲ್ ರಹಮಾನ್ ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ. ಮೊದಲನೇ ಬಾರಿ ನನ್ನ 20ನೇ ವಾರ್ಡಿನಲ್ಲಿರುವ ಸರ್ಕಾರಿ ಶಾಲೆ ಇದು. ಸರ್ಕಾರಿ ಶಾಲೆಯ ಅವಸ್ಥೆ ನೀವು ನೋಡಿರಬಹುದು. ಸೇವನ ವಾರ ಅಂತೇಳಿ ನಮ್ಮ 20ನೇ ವಾರ್ಡಿನ ಎಲ್ಲ ಜನಗಳು ಸೇರಿ ಇದಕ್ಕೆ ಪಾರ್ಟಿ ಧರ್ಮ ಏನು ನೋಡಲಿಲ್ಲ, ಎಲ್ಲರೂ ಸೇರಿ ನಾವು ಇದನ್ನು ಕ್ಲೀನಿಂಗ್ ಮಾಡೋ ವ್ಯವಸ್ಥೆ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೇವೆ. ಕ್ಲೀನಿಂಗ್ ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟ ನನ್ನ 20ನೇ ವಾರ್ಡಿನ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಅದೇ ಥರ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನನಗೆ ಪದೇ ಪದೇ ಫೋನ್ ಮಾಡಿ ಹೇಳ್ತಾ ಇದ್ರು, ಮಕ್ಕಳಿಗಿಂತ ದೊಡ್ಡದಾಗಿ ಹುಲ್ಲು ಬೆಳೆದಿದೆ, ಇದನ್ನು ಕ್ಲೀನ್ ಮಾಡಬೇಕು ಅಂತೇಳಿ. ಸರ್ಕಾರಿ ಶಾಲೆ ಇದು, ನಮ್ಮ ಶಾಲೆ, ನಾವು ಇದನ್ನು ಕ್ಲೀನ್ ಮಾಡಬೇಕು. ಇನ್ನು ಮುಂದಕ್ಕೆ ಇದನ್ನು ತುಂಬ ಒಳ್ಳೆಯದಾಗಿ ಮಾಡಿ ಪರಿವರ್ತನೆ ಮಾಡಿ ಎಲ್ಲರಿಗೂ ಫ್ರೀಯಾಗಿ ನಮ್ಮ ಸರ್ಕಾರ ಸೌಲಭ್ಯ, ಎಲ್ಲ ಸೌಲಭ್ಯ, ಎಜುಕೇಷನ್ ಎಲ್ಲ ನಮಗೆ ಫ್ರೀ ಕೊಡ್ತಾ ಇದೆ. ಅದನ್ನು ಮುಂದುವರಿಸ್ತಾ ಹೋಗಬೇಕು. ನಾವು ಅದಕ್ಕೆಲ್ಲರೂ ಊರಿನವರು ಸೇರಿ ಪ್ರಯತ್ನ ಪಡೋಣ ಎಂದು ನನ್ನ ಆಶೆ. ಹಲವಾರು ವಾರ್ಡ್ಗಳನ್ನ ಈ ಸಲ ಮುಸ್ಲಿಂ ಲೀಗ್ ತನ್ನ ಕೈಯಿಂದ ಕಳೆಕೊಂಡಿತ್ತು. ಆಡಳಿತಾವಧಿಯಲ್ಲಿ ಜನಪ್ರತಿನಿಧಿಗಳು ತೋರಿದ ಆಲಸ್ಯಕ್ಕೆ ಮತದಾರರು ಈ ಸಲ ಬಹುತೇಕ ವಾರ್ಡ್ಗಳಲ್ಲಿ ಪರಿವರ್ತನೆಯನ್ನ ತಂದಿದ್ರು. ಕಳೆದ 40 ವರ್ಷಗಳಲ್ಲಿ ಜನನಿಬಿಡ ಪ್ರದೇಶವಾಗಿರುವ ಹೊಸಂಗಡಿಯಲ್ಲಿ ಶೌಚಾಲಯ ನಿರ್ಮಾಣವಾಗಿರಲಿಲ್ಲ. ಆದರೆ ನೂತನವಾಗಿ ಅಧಿಕಾರಕ್ಕೇರಿದ ಜನಪ್ರತಿನಿಧಿಗಳಿಂದ ಶೌಚಾಲಯ ನಿರ್ಮಾಣದ ತಯಾರಿ ಭರದಿಂದ ನಡೀತಾ ಇದೆ. ಜೊತೆಯಾಗಿ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪಾಡಿಯಲ್ಲೂ ಕೂಡ ಶೌಚಾಲಯ ನಡೆಸುವ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆಯುತ್ತಿರುವುದು ನಾಡಿನ ಜನತೆಯಲ್ಲಿ ಭರವಸೆಯನ್ನ ಮೂಡಿಸಿದೆ. ದಶಕಗಳಿಂದ ಈ ವಾರ್ಡ್ನಲ್ಲಿ ಚುನಾಯಿತರಾದ ಸದಸ್ಯರು ಈ ಶಾಲೆಯನ್ನು ಅವಗಣಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಸಲ ಆಯ್ಕೆಯಾದ 20ನೇ ವಾರ್ಡ್ನ ಅಬ್ದುಲ್ ರಹಮಾನ್ ಅವರು ಈ ಶಾಲೆಯನ್ನು ಸ್ವಲ್ಪ ಸ್ವಚ್ಛತಾ ಮಾಡಬೇಕಂತೇಳಿ ಹೇಳಿದ್ದಾರೆ. ಇವರಿಗೆ ನಮ್ಮ ಈ ಸ್ಕೂಲ್ ಸಪೋರ್ಟಿಂಗ್ ಗ್ರೂಪ್ನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಸಂದರ್ಭ ಪಿಎ ಹನೀಫ್, ದಯಾಕರ ಮಾಡ, ಮುನೀರ್ ಪೊಡಿಯಾ, ಸಾದಾತ್, ನಿಯಾಸ್, ನೂರ್, ಸಲೀಂ, ಆಸಿಫ್ ಬೆಳ್ಳಿ, ಮೊಹಮ್ಮದ್ ಮೊದಲಾದವರು ನೇತೃತ್ವ ನೀಡಿದರು. ರೆಹಮಾನ್ ವಿ4 ನ್ಯೂಸ್ 24/7 ಮಂಜೇಶ್ವರ.